ನಮಸ್ಕಾರ ಮಾತೆರೆಗಳ ನಮ್ಮ ಲೆಸನ್ ನಂಬರ್ 11. ವೆಲ್ಕಮ್ ಟು ಲೆಸನ್ ನಂಬರ್ 11 ತುಳು ಕನ್ವರ್ಸೇಷನ್. ಓಕೆ, ಎಲ್ಲರಿಗೂ ಸ್ವಾಗತ. ಐ ವಿಲ್ ಶೇರ್ ದ ಸ್ಕ್ರೀನ್ ನೌ. ಎಸ್, ಲೆಸನ್ ನಂಬರ್ 11 ಕನ್ವರ್ಸೇಷನ್ 1. ನಾನು ಹೋಗ್ತೀನಿ ಬರ್ತೀರಾ. ನಾನು ಹೋಗ್ತೀನಿ ಬರ್ತೀರಾ. ನಾನು ಯಾನ್ ಪೋಪೆ ಈರು ಬರ್ಪರ. ಯಾನ್ ಪೋಪೆ ಈರು ಬರ್ಪರ. ಆರ್ ಯಾನ್ ಪೋವುಂದುಲ್ಲೆ, ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ, ಈರು ಬರ್ಪರ. ಓಕೆ, ಎಲ್ಲಿಗೆ ಹೋಗ್ತೀರಿ? ಓಡೆಗೆ ಪೋಪರು. ಓಡೆಗೆ ಪೋಪರು. ಓಡೆಗೆ ಪೋವುಂದುಲ್ಲರು. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಓಡೆಗೆ ಪೋವುಂದುಲ್ಲರು. ಓಕೆ, ಪೋಪರು ಪೋವುಂದುಲ್ಲರು. ಪೋವುಂದುಲ್ಲರ್ ಇಸ್ ಕಂಟಿನ್ಯೂಷನ್ ಫಾರ್ಮ್. ಓಕೆ, ನಿಮ್ಮ ತಂಗಿ ಕೂಡ ನಿಮ್ಮ ಜೊತೆ ಬರ್ತಾಳ. ಈರಿನ ಸಂಗಡಿ ಅಥವಾ ಮೆಗ್ದಿಲಾ ಸಂಗಡಿಲ ಈರ್ನ ಒಟ್ಟುಗು ಬರ್ಪಳ. ಓಕೆ, ಈರ್ನ ಸಂಗಡ್ಲ ಈರಿನ ಒಟ್ಟುಗು ಬರ್ಪಳ ಸ್ತ್ರೀಲಿಂಗ. ಹೌದು, ಬರ್ತಾಳೆ. ಅಂದ್ ಬರ್ಪಳು. ನಾಟಕದಿಂದ ಯಾವಾಗ ವಾಪಸ್ ಬರ್ತೀರಾ? ನಾಟಕರ್ದು ವಾಪಸ್ ಬರ್ಪರು. 10 ಗಂಟೆಗೆ ಬರ್ತೀನಿ, ನೀವು ಬರ್ತೀರಾ? 10 ಗಂಟೆಗೆ ಬರ್ಪೆ. ಈರ್ಲಾ ಬರ್ಪರ. ಈರು ಬರ್ಪರ. ಇಲ್ಲ, ನನಗೆ ತುಂಬಾ ಸುಸ್ತು, ನಾನು ಮಲಗ್ತೀನಿ, ಬೇಕಾದ್ರೆ ನಾಳೆ ಬರ್ತೀನಿ. ಇಜ್ಜಿ ಎಂಕ್ ಮಸ್ತ್ ಸುಸ್ತು. ಯಾನ್ ಜೆಪ್ಪುವೆ, ಮಲಗ್ತೀನಿ ಜೆಪ್ಪುವೆ. ಹೇಳ್ತೀನಿ ಲಕ್ಕುವೆ. ಓಕೆ, ಸ್ವಲ್ಪ ಜೆಪ್ಪುವೆ. ಬೋಡಾಂಡ ಬೇಕಿದ್ರೆ, ಬೋಡಾಂಡ ಎಲ್ಲೆ ಬರ್ಪೆ. ಓಕೆ, ನೆಕ್ಸ್ಟ್ ಕನ್ವರ್ಸೇಷನ್ 2. ನಿಮ್ಮ ಆಫೀಸು ಎಷ್ಟು ಗಂಟೆವರೆಗೆ ಇದೆ? ಈರಿನ ಆಫೀಸ್ 7 ಗಂಟೆ ಮುಟ್ಟ ಉಂಡು. ಈರಿನ ಆಫೀಸ್ 7 ಗಂಟೆ ಮುಟ್ಟ ಉಂಡು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದೆ. ಬೊಲ್ಪುಗು 10 ಗಂಟೆರ್ದು ಸಂಜೆ ಬೈಯಗ್ 5 ಗಂಟೆ ಮುಟ್ಟ ಉಂಡು. ಬೊಲ್ಪು 10 ಗಂಟೆರ್ದು ಬೈಯಗ್ 5 ಗಂಟೆ ಮುಟ್ಟ ಉಂಡು. ದಿನ 5 ಗಂಟೆಗೆ ಆಫೀಸಿಂದ ಮನೆಗೆ ಬರ್ತೀರಾ? ದಿನಾಲ 5 ಗಂಟೆಗೆ ಆಫೀಸಿರ್ದು ಇಲ್ಲಡೆ ಬರ್ಪರ. ಹೆಚ್ಚಿನ ದಿನ 5 ಗಂಟೆಗೆ ಬರ್ತೀನಿ, ಒಂದೊಂದು ದಿನ ಮಾತ್ರ 6 ಗಂಟೆಗೆ ಬರ್ತೀನಿ. ಹೆಚ್ಚಿನ ದಿನ 5 ಗಂಟೆಗೆ ಬರ್ಪೆ. ಓಕೆ, ಒಂಜೊಂಜಿ ದಿನ ಒಂಜೊಂಜಿ ದಿನ ಮಾತ್ರ 6 ಗಂಟೆಗೆ ಬರ್ಪೆ. ಹೆಚ್ಚಿನ ದಿನ 5 ಗಂಟೆಗೆ ಬರ್ಪೆ, ಒಂಜೊಂಜಿ ದಿನ ಮಾತ್ರ 6 ಗಂಟೆಗೆ ಬರ್ಪೆ. ಅದೇನು, ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತಾ? ಹೌದಾನೆ. ಅದು ಏನು? ಅವು ದಾನೆ ಅಂದ್ರೆ ವಾಟ್. ಅದೇನು ಹೌದಾನೆ. ಆಫೀಸಿಡ್ ತುಂಬಾ ಕೆಲಸ ಇರುತ್ತಾ? ಆಫೀಸಿಡ್ ಆತ್ಲ ಮಸ್ತ್ ಕೆಲಸ ಇಪ್ಪುಂಡ. ಓಕೆ, ಅಷ್ಟು ಅಂದ್ರೆ ಆತ್ಲ ಅಂತ ಹೇಳ್ತಾರೆ. ಆತ್ಲ ಕೆಲಸ ಇಪ್ಪುಂಡ. ಇಲ್ಲಿ ತುಂಬಾ ಅಂದ್ರೆ ಮಸ್ತ್. ಹೌದಾನೆ, ಆಫೀಸ್ ಆತ್ಲ ಕೆಲಸ ಇಪ್ಪುಂಡ. ಹೌದಾನೆ,
ಆಫೀಸ್ ಮಸ್ತ್ ಕೆಲಸ ಇಪ್ಪುಂಡ. ಹೌದು, ತುಂಬಾ ಕೆಲಸ ಇರುತ್ತೆ ಅಂದ್ ಮಸ್ತ್ ಬೇಲೆ ಇಪ್ಪುಂಡು. ನಿಮ್ಗೆ ಟೈಪಿಸ್ಟ್ ಇಲ್ವಾ? ಈರೆಗೆ ಟೈಪಿಸ್ಟ್ ಇಜ್ಜಿರ? ಇದ್ದಾರೆ. ನಮ್ಮ ಇಬ್ಬರಿಗೂ ತುಂಬಾ ಕೆಲಸ ಇರುತ್ತೆ. ಫುಲ್ ನಮ್ಮಿಬ್ಬರಿಗೂ ಎಂಕ್ಲು 2 ಜನಕ್ಕಲ ಎಂಕ್ಲು 2 ಜನಕ್ಕಲ ಮಸ್ತ್ ಕೆಲಸ ಇಪ್ಪುಂಡು. ಓಕೆ, ಕನ್ವರ್ಸೇಷನ್ ನಂಬರ್ 3. ನೀವು ದಿನ ಬೆಳಿಗ್ಗೆ ನಡಿತೀರಾ? ಈರು ದಿನ ಬೊಲ್ಪುಗು ನಡಪುವರ? ಹೌದು, ದಿನ ಬೆಳಿಗ್ಗೆ 1 ಮೈಲಿ ನಡಿತೀನಿ. ನೀವು ಏನು ಮಾಡ್ತೀರಿ ಅಂದ್ ದಿನ ಬೊಲ್ಪುಗು 1 ಮೈಲ್ ನಡಪುವೆ. ಈರ್ ಅಥವಾ ನಿಖಿಲ್ ದಾದ ಮಲ್ಪುವರು. ನಾನು ಮನೆಯಲ್ಲಿ ಇರ್ತೀನಿ. ಯಾನು ಇಲ್ಲಲಿಪ್ಪುವೆ. ಹಾಗಾದ್ರೆ ಬೇಜಾರಾಗಲ್ವಾ? ಅಂಚಾಂಡ ಬೇಜಾರಾಪುಜ. ಅಷ್ಟೇನು ಇಲ್ಲ, ಬೆಳಿಗ್ಗೆ ಬೇರೆ ಕೆಲಸ ಇರುತ್ತೆ. ಅಷ್ಟೇನು ಆತುದಾಲ? ಅಷ್ಟು ಆತುದಾಲ ಅಂಚದಾಲ ಇಜ್ಜಿ. ಬೊಲ್ಪುಗು ಬೇತೆ ಕೆಲಸ ಇಪ್ಪುಂಡು. ಯಾನ್ ಬಯ್ಯದ ಪೊರ್ತುಗು ತಿರುಗುವೆ. ತಿರುಗುವೆ. ಎಲ್ಲಿವರೆಗೆ ಹೋಗ್ತೀರಿ? ಓಡೆ ಮುಟ್ಟ ಪೋಪರ್. ಲಾಲ್ ಬಾಗ್ ವರೆಗೆ ಹೋಗ್ತೀನಿ. ಅಲ್ಲಿ 5 ನಿಮಿಷ ನಿಲ್ತೀನಿ ಅಥವಾ ಹುಲ್ಲಿನ ಮೇಲೆ ಕೂಡ್ತೀನಿ. ಓಕೆ, ಲಾಲ್ ಬಾಗ್ ಮುಟ್ಟ ಪೋಪೆ. ಅಲ್ಪ 5 ನಿಮಿಷ ಉಂತುವೆ ನಿಲ್ಲುವುದು. ಕುಳ್ಳು ಅಂದ್ರೆ ಕೂತ್ಕೊಳ್ಳುವುದು. ಓಕೆ, 5 ನಿಮಿಷ ಉಂತುವೆ ಅಥವಾ ಇಜ್ಜಿಂಡ ಹುಲ್ಲಿನ ಮೇಲೆ ಕೂಡ್ತೀನಿ. ಹುಲ್ಲು ಪಜಿರ್ದ ಮಿತ್ ತಿರ್ತ್ ಕೆಳಗೆ. ಪಜಿರ್ದ ಮಿತ್ ಕುಲ್ಲುವೆ. ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ? ಏತ್ ಗಂಟೆಗೆ ವಾಪಸ್ ಬರ್ಪಾರ? 8 ಗಂಟೆಗೆ ವಾಪಸ್ ಬರ್ತೀನಿ. ಆಗ ನಿಮ್ ಮನೇಲಿ ನಿಮ್ಮ ಹೆಂಡತಿ ಒಬ್ಬರೇ ಇರ್ತಾರಾ? ಓಕೆ, 8 ಗಂಟೆಗೆ ವಾಪಸ್ ಬರ್ಪೆ. ಎಲ್ಮ ಗಂಟೆಗೆ ವಾಪಸ್ ಬರ್ಪೆ. ಅಪಗ ಈರ್ನ ಇಲ್ಲಲ್ ಈ ಹೆಂಡತಿ ಬುಡದಿ ಒರ್ತಿಯೇ ಇಪ್ಪುವೆರಾ? ಒಬ್ಬರೇ ಇರ್ತೀರ. ಒಬ್ಬಳೆ ಅಂತ ಇರ್ತಾರ. ಒಬ್ಬಳೆ. ಓಕೆ, ಸ್ತ್ರೀಲಿಂಗ, ಫೆಮಿನೈನ್ ಜೆಂಡರ್. ಒರಿ ಅಂದ್ರೆ ಮೇಲ್ಗೆ ಹೇಳುವಂತದ್ದು. ಒಬ್ಬನೇ. ಇಲ್ಲಿ ಒರ್ತಿಯೇ ಇಪ್ಪುವೆರಾ? ಇಲ್ಲ, ಕೆಲಸದವಳು ಜೊತೆಯಲ್ಲಿ ಇರ್ತಾಳೆ. ಇಜ್ಜಿ ಕೆಲಸದಾಳು ಒಟ್ಟಿಗೆ ಇಪ್ಪುವಳು. ಕೆಲಸದಾಳು ಓಕೆ, ಒಟ್ಟಿಗೆ ಇಪ್ಪುವಳು. ಓಕೆ, ವೊಕ್ಯಾಬುಲರಿ. ನಾಟಕ. ಬೇಜಾರೆ ಅಥವಾ ಇಜ್ಜಿಂಡ. ಅತ್ತಿಂಡ ಅಥವಾ ಇಜ್ಜಿಂಡ. ಸುಸ್ತು. ಬರು ಟು ಕಮ್. ಬರು ಅಂದ್ರೆ ಬರ್ಪುನ. ಬರು ಸೇಮ್. ಮಲಗು, ಜೆಪ್ಪು, ಮಾಡು, ಮಲ್ಪು, ಕೂಡು, ಕುಲ್ಲು, ವರೆಗೆ, ಮುಟ್ಟ, ಅಡೆಮುಟ್ಟ. ಒಂದೊಂದು ದಿನ, ಒಂಜೊಂಜಿ ದಿನ. ಹೆಚ್ಚಿನ ದಿನ ಸೇಮ್ ಬರುತ್ತೆ. ಹೆಚ್ಚಾದ ಅಥವಾ ಹೆಚ್ಚಿನ ದಿನಟ್ಟು. ಹೋಗು, ಪೋ.
ಮೈಲ್, ಮೈಲ್ ಅಂದ್ರೆ ಮೈಲೆ. ನಡಿ, ನಡಪ್ಪು. ತಿರುಗಾಡು, ತಿರುಗಾಡು, ತಿರ್ಗ್. ವಾಪಸ್ ಬರು, ವಾಪಸ್ ಬರ್ಪುಣ. ಓಕೆ, ಈಗ ನೆಕ್ಸ್ಟ್ ಟ್ರೈ ಟು ಡೂ ಎಕ್ಸಸೈಸ್. Frame interrogative sentence from each of the following, interrogating different word of the sentence. ಎಕ್ಸಾಂಪಲ್, ಮೇಷ್ಟ್ರು ಇವತ್ತು ಊರಿಂದ ಬರ್ತಾರೆ. ಓಕೆ, ಮೇಷ್ಟ್ರು ಇವತ್ತು ಊರಿಂದ ಬರ್ತಾರೆ. ಮೇಷ್ಟ್ರು ಇನಿ ಊರುರ್ದು ಬರ್ಪೇರು. ಇಂಟರ್ಗೇಟಿವ್ ಸೆಂಟೆನ್ಸ್ ಏನಾದ್ರೆ ಕ್ವಶನಿಂಗ್ ಫಾರ್ಮ್ ಅಲ್ಲಿ ಹಾಕುವಂಥದ್ದು. ಯಾರು ಇವತ್ತು ಊರಿಂದ ಬರ್ತಾರೆ? ಏರು ಇನಿ ಊರುರ್ದು ಬರ್ಪೇರು. ಮೇಷ್ಟ್ರು ಯಾವಾಗ ಊರಿಂದ ಬರ್ತಾರೆ? ಮೇಷ್ಟ್ರು ಏಪ ಊರುರ್ದು ಬರ್ಪೇರು. ಮೇಷ್ಟ್ರು ಇವತ್ತು ಎಲ್ಲಿಂದ ಬರ್ತಾರೆ? ಮೇಷ್ಟ್ರು ಇನಿ ಒಲ್ಪರ್ದು ಬರ್ಪೇರು. ಇವತ್ತು ಊರಿಂದ ಬರ್ತಾರಾ? ಮೇಷ್ಟ್ರು ಇನಿ ಊರುರ್ದು ಬರ್ಪೇರಾ. ಓಕೆ, through this sentence make different interrogative sentence. Okay, keep asking question on that one sentence. Okay, answer should be there. ಓಕೆ, ಈಗ ನಾನೀಗ ಎಕ್ಸಾಂಪಲ್ ಇದು ಹೇಳ್ತೇನೆ, ಸೆಂಟೆನ್ಸ್ ಹೇಳ್ತೇನೆ, ನೀವು ಅದಕ್ಕೆ ಯಾವ ಟು ಮೇಕ್ ಫಾರ್ಮ್ ದ ಸೆಂಟೆನ್ಸ್ ಅಂಡ್ ಟೈಪ್ ಬಿಲೋ. ಕಮೆಂಟ್ ಮಾಡಿ ಈ ವಿಡಿಯೋದೊಳಗೆ, ಪ್ಲೀಸ್ ಕಮೆಂಟ್. ಅವರು ಬೆಳಿಗ್ಗೆ ಮನೆಯಿಂದ ಅಂಗಡಿಗೆ ಹೋಗ್ತಾರೆ. ಅಕ್ಕುಲು ಬೊಲ್ಪುಗು ಇಲ್ಲಲ್ದು ಅಂಗಡಿಗೆ ಪೋಪೆರು. ಪೋಪೆರು, ಅಗಲು ಬೊಲ್ಪು ಇಲ್ಲ. ಕಮಲ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಮಲಗ್ತಾಳೆ. ಕಮಲ ರಾತ್ರಿ ಎಲ್ಮಗಂಡು ಬೊಲ್ಪುಗು 5 ಗಂಟೆ ಮುಟ್ಟ ಜೆಪ್ಪುವಳು. ರಾಮು ಲಾಲ್ಬಾಗಲ್ಲಿ ಬೆಂಚಿನ ಮೇಲೆ ಕೂಡ್ತಾನೆ. ಓಕೆ, ರಾಮೆ ಲಾಲ್ಬಾಗಡ್ ಬೆಂಚಿದ ಮಿತ್ತ ಕುಲ್ಲುಬೆ. ಕುಲ್ಲುಬೆ. ಅವರು ನನ್ ಜೊತೆ ಬೆಂಗಳೂರಿಗೆ ಬರ್ತಾರೆ. ಅಕ್ಕಲು ಎನ್ನ ಬೆಂಗಳೂರಿಗೂ ಬರ್ಪೆರು. ಮೋಹನ್ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ತಿರುಗಾಡುತ್ತಾನೆ. ಮೋಹನ ಬೊಲ್ಪುಗು 5 ಗಂಟೆರ್ದು 6 ಗಂಟೆ ಮುಟ್ಟ ತಿರುಗುವೆ. ಓಕೆ, how to do maximum interrogative sentences. Okay, fill in the blanks with the appropriate form of word. ರಾಜು ಒಳ್ಳೆ ಪುಸ್ತಕ ಡ್ಯಾಶ್. ರಾಜು ಎಡ್ಡೆ ಪುಸ್ತಕ ಓದು. ಓಕೆ, ಅಲ್ಲಿ ನೀವು ಅಪ್ರೋಪ್ರಿಯೇಟ್ ವರ್ಡ್ ಆಗಿ ನೀವು ಹಾಕ್ಬೇಕು. ಕಮಲ ಇವತ್ತು ಸಿನಿಮಾಕ್ಕೆ, ಕಮಲ ಇನಿ ಸಿನಿಮಗು ಡ್ಯಾಶ್ ಹೋಗು. ಹೋಗ್ಗೆ ಪೋಪುನ ಪೋಪಳು ಆತರ ಪೋ ಅಂತ ಬರುತ್ತೆ. ಸುಮಿತ್ರ ಬೆಳಿಗ್ಗೆ ಸ್ನಾನ ಡ್ಯಾಶ್ ಮಾಡು. ಸುಮಿತ್ರ ಬೊಲ್ಪುಗು ಮೀಪುನ ಮಲ್ಪು. ಓಕೆ, ನಮ್ಮ ಮೇಷ್ಟ್ರು ಚೆನ್ನಾಗಿ ಪಾಠ ಹೇಳು. ಎಂಕ್ಲೆನ ಮೇಷ್ಟ್ರು ಎಡ್ಡೆ ಪಾಠ ಪನ್ಪುನ. ಪನ್ಪುನ. ಓಕೆ, ಮಗು ಹಾಲು ಡ್ಯಾಶ್ ಕುಡಿ. ಬಾಳೆ ಪೇರು ಪರ್. ರಾಮು ದಿನ 1 ಮೈಲಿ ನಡಿ. ರಾಮು ದಿನೋಲ 1 ಮೈಲ್ ನಡಪುನ. ಕಬ್ಬನ್ ಪಾರ್ಕ್ ಅಲ್ಲಿ ರಾತ್ರಿ 12 ಗಂಟೆಗೆ ಯಾರಾದ್ರೂ ತಿರುಗಾಡು.
ಕಬ್ಬನ್ ಪಾರ್ಕ್ಗಳು ರಾತ್ರಿ 12 ಗಂಟೆಗೆ ಏರಾಂಡಲ ತಿರ್ಗುಣ. ಓಕೆ, ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿ ಇದನ್ನು ನೀವು ಸ್ವಂತ ಇದರಲ್ಲಿ ತಲೆ ಖರ್ಚಲ್ಲಿ ಹಾಕಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್. ನೀವು ಎಲ್ಲಿಂದ ಆಫೀಸಿಗೆ ಹೋಗ್ತೀರಿ? ಈರು ಒಲ್ಪರ್ದು ಆಫೀಸಿಗೆ ಪೋಪಾರ್. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಲಗ್ತೀರಿ? ಈರು 7 ಗಂಟೆ ಮುಟ್ಟ ಜೆಪ್ಪುವರ್. ಕಮಲ ಏನು ಓದುತ್ತಾಳೆ? ಕಮಲ ಓದುಬಲು. ನಿಮ್ಗೆ ಪತ್ರ ಈಗ ಯಾರಿಂದ ಬರುತ್ತೆ? ಈರೆಗೆ ಕಾಕಜ್ಜಿ. ಪತ್ರ ಅಂದ್ರೆ ಕಾಕಜ್ಜಿ, ಕಾಗದ. ಇತ್ತೆ ಏರಿರ್ದು ಬರ್ಪುಂಡು. ಕಬ್ಬನ್ ಪಾರ್ಕ್ ಇಂದ ಲಾಲ್ ಬಾಗ್ ವರೆಗೆ ಎಷ್ಟು ದೂರ ಇದೆ? ಕಬ್ಬನ್ ಪಾರ್ಕ್ ಹಿಡಿದು ಲಾಲ್ ಬಾಗ್ಗೆ ಏತು ದೂರ ಉಂಡು? ರಾಮು ದಿನ ಸೈಕಲ್ ಇಂದ ಕಾಲೇಜಿಗೆ ಹೋಗ್ತಾನೆ. ರಾಮು ದಿನೋಲ ಸೈಕಲ್ದು ಕಾಲೇಜಿಗೆ ಪೋಪೆ. ಓಕೆ, ಸೈಕಲ್ಡ್ ಶಾಲೆಗೆ ಪೋಪೆ. ಇಷ್ಟು ದೊಡ್ಡ ಪುಸ್ತಕ ಕೈಯಿಂದ ಬರಿತೀರಾ? ಈತ್ ಮಲ್ಲ ಪುಸ್ತಕನು ಕೈ ಹಿಡ್ದು ಬರೆಪರ ಅಥವಾ ಕೈ ಇಟ್ಟು ಬರೆಪರ? ನೀವು ಪತ್ರ ಪೆನ್ನಿನಿಂದ ಬರೀತೀರಾ ಅಥವಾ ಟೈಪ್ ಮಾಡಿಸ್ತೀರಾ? ಈರು ಕಾಕಜ್ಜಿ ಪೆನ್ನಿಡ್ದು ಬರೆಪರ, ಇಜ್ಜಿಂದ ಟೈಪ್ ಮಲ್ಪವರ? ಓಕೆ, you have to answer these questions. Okay. The next lesson is lesson 12. Okay, thank you for watching. If you have any doubt, please comment manpule. I read the book. Nikilna question answer comment manpule. Thank you.